ರಾಜ್ಯದ ಜನ ನೋವಿನಲ್ಲಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಬೆಳಗಾವಿ ನೀರಿನಲ್ಲಿ ಮುಳುಗಿದೆ. ಆದರೆ ಕೇಂದ್ರದಿಂದ ಹಣ ಕೊಡಿಸಲು ಸಂಸದರು ವಿಫಲವಾಗಿದ್ದಾರೆ ಎಂದು ಕರ್ನಾಟಕ ಚಳವಳಿ ಹೋರಾಟಗಾರ ವಾಟಾಳ್ ನಾಗರಾಜ್ ಆರೋಪಿಸಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 3 ಕಾಸು ಕೊಟ್ಟಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ, ಹೈದರಾಬಾದ್ಗೆ ಬಂದಿಲ್ಲ. ಇದು ಅನ್ಯಾಯ. ಬೇರೆ ರಾಜ್ಯದಲ್ಲಿ ಏನಾದರೂ ಆದ್ರೆ ಓಡಿ ಹೋಗ್ತಾರೆ. ಕರ್ನಾಟಕದ ಲೋಕಸಭಾ ಸದಸ್ಯರು ಸತ್ತು ಹೋಗಿದ್ದಾರೆ. ಇವರಿಗೆ ಪಾರ್ಶ್ವವಾಯು ಹೊಡೆದಿದೆ. ಕರ್ನಾಟಕವನ್ನ ಕಡೆಗಣಿಸಿದ ಲೋಕಸಭಾ ಸದಸ್ಯರನ್ನ ಹರಾಜಿಗೆ ಹಾಕಿದ್ದೇವೆ. ಆದರೆ ಯಾರು ಅವರನ್ನ ಕೊಂಡುಕೊಳ್ಳುವವರಿಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ನವೆಂಬರ್ 15ಕ್ಕೆ ವಿಧಾನಸೌಧದ ಮುಂದೆ ಮತ್ತೆ ಇವರನ್ನ ಹರಾಜಿಗೆ ಇಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಜನ ನೋವಿನಲ್ಲಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಬೆಳಗಾವಿ ನೀರಿನಲ್ಲಿ ಮುಳುಗಿದೆ. ಪ್ರತಿ ವರ್ಷ ನೀರಿನಲ್ಲಿ ಮುಳುಗ್ತಾ ಇದೆ. ಈಗ ಅದು ಕನಿಷ್ಠ 50,000 ಕೋಟಿ ರೂಪಾಯಿ ಎರಡೂ ಕಡೆ ಕೊಡಿಸಬೇಕಾಗುತ್ತೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಕ್ಕೆ ಮತ್ತು ಬೆಳಗಾವಿಗೆ. ಇದರಲ್ಲಿ ಒಂದು ನಯಾ ಪೈಸೆ ಕೊಡಿಸಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವರು, ತಮಿಳರು, ಕರ್ನಾಟಕ ಗೆದ್ದಿದ್ದಾರೆ. ಅವರು ಕರ್ನಾಟಕ 3 ಕಾಸು ಕೊಡಲಿಲ್ಲ. ಪ್ರಧಾನಮಂತ್ರಿಯವರು ಬೆಂಗಳೂರಿಗೆ ಬರಲಿಲ್ಲ, ಕರ್ನಾಟಕ ಬರಲಿಲ್ಲ. ಇದು ಬಹಳ ಅನ್ಯಾಯ. ಹೈದರಾಬಾದ್ ಕರ್ನಾಟಕ ಬರಲಿಲ್ಲ, ಬೆಳಗಾವಿ ಬರಲಿಲ್ಲ, ಹಣ ಕೊಡಲಿಲ್ಲ. ತಮಿಳುನಾಡು ಅಂದ್ರೆ ಓಡೋಗ್ತಾರೆ, ಆಂಧ್ರಕ್ಕೆ ಓಡೋಗ್ತಾರೆ, ಉತ್ತರ ಪ್ರದೇಶ ಓಡೋಗ್ತಾರೆ, ತೆಲಂಗಾಣಕ್ಕೆ ಹೋಗ್ತಾರೆ. ಕರ್ನಾಟಕ ಬರಲಿಲ್ಲ. ಈ ವರ್ತನೆಯನ್ನು ಖಂಡಿಸಿ ನಾವು ಕರ್ನಾಟಕದ ಲೋಕಸಭಾ ಸದಸ್ಯರು ನಿತ್ಯ ನಿರಂತರವಾಗಿ ನಿಷ್ಕ್ರಿಯವಾಗಿದ್ದಾರೆ, ಸತ್ತೇ ಇದ್ದಾರೆ. ಉಸಿರಿಲ್ಲ ಅವರಿಗೆ ಪಾರ್ಶ್ವವಾಯು ಹೊಡೆದಿದೆ. ನಿಜವಾಗಲೂ ಬಹಳ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕವನ್ನು ಕಡೆಗಾಣಿಸಿರ್ತಕ್ಕಂಥ ಈ ಲೋಕಸಭಾ ಸದಸ್ಯರನ್ನ ಇವತ್ತು ಬಹಿರಂಗವಾಗಿ ಹರಾಜು ಹಾಕಿದ್ದೇವೆ.